ಮಂಗಳೂರು ಮಹಾನಗರ ಪಾಲಿಕೆ ಸಮರಕ್ಕೆ ಯೋಧರಂತೆ ಅಭ್ಯರ್ಥಿಗಳು ಸಿದ್ಧರಾಗ್ತಿದ್ದಾರೆ. ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ. 37ನೇ ವಾರ್ಡಿನ ಬಿಜೆಪಿ ಅಭ್ಯರ್ಥಿ ಕಿರಣ್ ಮರೋಳಿ ಪರ ಶಾಸಕ ವೇದವ್ಯಾಸ್ ಕಾಮತ್ ಪ್ರಚಾರ ನಡೆಸಿದ್ರು. ನೂರಾರು ಕಾರ್ಯಕರ್ತರು ಬೆಂಬಲದೊಂದಿಗೆ ಮರೋಳಿ ವ್ಯಾಪ್ತಿಯಲ್ಲಿ ಮತ ಯಾಚನೆ ನಡೆಸಿದ್ರು. ಮನೆ ಮನೆಗೆ ತೆರಳಿ ಮತದಾರರ ಮನವೊಲಿಸುವ ಪ್ರಯತ್ನ ನಡೆಸಿದ್ರು. ಈ ಸಂದರ್ಭ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್, ಮಂಗಳೂರು ನಗರದ ಸಮಗ್ರ ಬದಲಾವಣೆಗಾಗಿ ಜನರು ಬಿಜೆಪಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿ ಎಂದು ಮತದಾರರಲ್ಲಿ ಕೇಳುತ್ತಿದ್ದೇವೆ. ನಗರ ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದರೆ ಸಮಗ್ರ ಅಭಿವೃದ್ಧಿಯನ್ನು ನಡೆಸುತ್ತೇವೆ ಅಂತ ಹೇಳಿದರು. ಮಹಾನಗರ ಪಾಲಿಕೆ ಚುನಾವಣೆ ಕಾವೇರ್ತಾ ಇದೆ. ಹಲವು ವಾರ್ಡ್ಗಳಿಗೆ ಶಾಸಕನಾಗಿ ನಾನು ಮತದಾರರ ಹತ್ರ ಮತವನ್ನು ಕೇಳುವಂಥ ವಾತಾವರಣಗಳು ಎಲ್ಲ ಪ್ರತಿಯೊಂದು ವಾರ್ಡ್ಗಳಲ್ಲಿ ನಾನು ನಡೆಸ್ಕೊಂಡು ಬರ್ತಾ ಇದ್ದೇನೆ. ಭಾಳ ಸಂತೋಷ ಏನಂತ ಹೇಳಿದರೆ, ಇವತ್ತು ಈಗ ನಾನು ಮರೋಳಿ ವಾರ್ಡಿನಲ್ಲಿದ್ದೇನೆ. ಮರೋಳಿ ವಾರ್ಡಿನಲ್ಲಿ ಈ ಸಲ ಕಾರ್ಯಕರ್ತರ ಉತ್ಸಾಹವನ್ನು ನೋಡಿದಾಗ ಮನಸ್ಸಿಗೆ ಭಾಳ ಸಂತೋಷ ಆಗ್ತದೆ. ಇವತ್ತು ಈ ಉರಿ ಬಿಸಿಲಿನಲ್ಲಿ ಮಧ್ಯಾಹ್ನದ 1 ಗಂಟೆಗೆ 150ಕ್ಕೂ ಹೆಚ್ಚು ಕಾರ್ಯಕರ್ತರು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾದ ಕಿರಣ್ ದೇವಾಡಿಗರ ಪರ ಮತಯಾಚನೆ ಮಾಡ್ತಾ ಇರುವಂಥದ್ದು ನನಗೆ ಕಾಣ್ತಾ ಇದ್ದೇನೆ. ಹಿಂದೆ ವಿಧಾನಸಭಾ ಚುನಾವಣೆ ಇರ್ಬೋದು, ಇಲ್ಲ ಲೋಕಸಭಾ ಚುನಾವಣೆ ಇರ್ಬೋದು, ಆ ಸಂದರ್ಭದಲ್ಲಿ 150 ಕಾರ್ಯಕರ್ತರನ್ನು ನಾನು ಈ ಭಾಗದಲ್ಲಿ ಕಂಡಿಲ್ಲ. ಹಾಗಿರುವಾಗ ಕಾರ್ಯಕರ್ತರ ಉತ್ಸಾಹವನ್ನು ಭಾಳ ಇಮ್ಮಡಿ ಆಗ್ತಾ ಇರುವಂಥದ್ದು ಕಾಣ್ತಾ ಇರುವಂಥ ಸಂದರ್ಭದಲ್ಲಿ ಪ್ರತಿ ಮನೆಗಳಿಗೆ ಹೋಗಿ ಮತಯಾಚನೆಯನ್ನು ಮಾಡುವಂಥದ್ದು, ಪ್ರತಿ ಮನೆಗಳಿಗೆ ಹೋಗಿ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಕೆಲಸ ಕಾರ್ಯಗಳು ಆಗ್ತಾ ಇದೆ. 100ಕ್ಕೆ 100 ನನಗೆ ವಿಶ್ವಾಸ ಇದೆ. ನಾವೆಲ್ಲರೂ ಕಿರಣ್ ದೇವಾಡಿಗರನ್ನು ಮಹಾನಗರ ಪಾಲಿಕೆ ಸದಸ್ಯ ಆಗಿ ಮಾಡಿಯೇ ಶುದ್ಧ. ಇನ್ನು 37ನೇ ವಾರ್ಡಿನ ಬಿಜೆಪಿ ಅಭ್ಯರ್ಥಿ ಕಿರಣ್ ಮರೋಳಿ ಮಾತನಾಡಿ, ಮರೋಳಿ ವಾರ್ಡ್ ಸಮಗ್ರ ಅಭಿವೃದ್ಧಿ ಜೊತೆಯಲ್ಲಿ ಮಾದರಿ ವಾರ್ಡ್ ಅನ್ನಾಗಿ ಮಾಡ್ತೇವೆ ಅಂತ ಭರವಸೆಯನ್ನ ನೀಡಿದ್ರು. ನಾವು ಮರೋಳಿಯನ್ನು ಒಂದು ಮಾದರಿ ಗ್ರಾಮವಾಗಿ ಮಾಡ್ತೀನಿ. ಶಾಸಕರಿದ್ದಾರೆ, MP MLA ಎಲ್ಲ ಅವರ ಅನುದಾನವನ್ನು ಬಳಸಿ ಒಂದು ಮಾದರಿ ಮರೋಳಿ ಮಾಡ್ತೇನೆ ಎಂದು ನಾನು ಈಗ ಎಲ್ಲ ಮತವನ್ನು 12 ತಾರೀಕಿಗೆ ಬಿಜೆಪಿ ಚಿಹ್ನೆಗೆ ಕೊಟ್ಟು ಗೆಲ್ಲಿಸಬೇಕು. ನೀವು ಹಾಕಲಿಲ್ಲಾದರೆ ನಾವು ಮಹಾನಗರ ಪಾಲಿಕೆ ನಮ್ಮ ಬರುವುದಿಲ್ಲ. ಎಲ್ಲ ಕಾರ್ಯಕರ್ತರು 12 ಗಂಟೆ ಒಳಗೆ ಬಂದು ನಿಮ್ಮ ಮತವನ್ನು ಬಿಜೆಪಿಗೆ ಕೊಟ್ಟು ಗೆಲ್ಲಿಸಬೇಕು. ಎಲ್ಲ ಮತದಾರರು